ಟಿ ವಿಶ್ವನಾಥ್ ಅವರಿಂದ ನಮಗೆ ತುಂಬ ಸಹಾಯ ವಿಶ್ವನಾಥ್ ಅವರಿಗೆ ನಮಸ್ಕಾರ. ಉಚಿತ ಕೊಡಿಸಿದ್ದಕ್ಕೆ ಧನ್ಯವಾದ. ಕೋವಿಡ್ 2ನೇ ಅಲೆ ಭಾರತದಲ್ಲಿ ರುದ್ರ ನರ್ತನವನ್ನು ತೋರುತ್ತಿದ್ದು, ಕೋವಿಡ್ನಿಂದ ನರಳುತ್ತಾ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದಿದ್ದವರಿಗೆ ಬೆಡ್ ವ್ಯವಸ್ಥೆ, ಆಕ್ಸಿಜನ್ ಸಿಗದಿದ್ದವರಿಗೆ ಆಕ್ಸಿಜನ್ ವ್ಯವಸ್ಥೆ ಸೇರಿದಂತೆ ಕಡುಬಡವರಿಗೆ ಉಚಿತ ಚಿಕಿತ್ಸೆ ಸೇರಿದಂತೆ ಎಲ್ಲ ರೀತಿಯಲ್ಲೂ ಕೋವಿಡ್ ಪೀಡಿತರಿಗೆ ಎಂಟಿಬಿ ಚಾರಿಟೇಬಲ್ ಟ್ರಸ್ಟ್ ನೆರವಾಗುತ್ತಿದೆ. ಹಾಗೆ ಜನಕ್ಕೆ ರಕ್ತವನ್ನು ಬ್ಲಡ್ ಅರೇಂಜ್ ಮಾಡುವಂಥದ್ದು, ಹಾಗೆ ಆ್ಯಂಬುಲೆನ್ಸ್ ಅರೇಂಜ್ ಮಾಡುವಂಥದ್ದು ಮೂಲಕ ನಾವು ನಮ್ಮ MTB ನಾಗರಾಜನವರ ಮಾರ್ಗದರ್ಶನ ಹಾಗೂ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮಗಳನ್ನು ನಮ್ಮ 25 ಸದಸ್ಯರ ತಂಡ ಈ ಕಾರ್ಯನಿರ್ವಹಿಸುತ್ತಿದೆ. ಎಂಟಿಬಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ರಾಜ್ಯಾಧ್ಯಕ್ಷರಾದ BT ವಿಶ್ವನಾಥ್ ರವರ ನೇತೃತ್ವದ ತಂಡ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಜನತೆ ಕೋವಿಡ್ ಸಮಸ್ಯೆಯಿಂದ ನರಳದಂತೆ ಚಿಕಿತ್ಸೆ ನೀಡುವ ಸಲುವಾಗಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಬೆಡ್ಗಳು ಹಾಗೂ ಆಕ್ಸಿಜನ್ ವ್ಯವಸ್ಥೆ ಕಲ್ಪಿಸುತ್ತೆ ತಹಸೀಲ್ದಾರ್, ಜಿಲ್ಲಾಧಿಕಾರಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದರು. ವಿಶ್ವನಾಥ್ ಅವರಿಂದ ನಮಗೆ ತುಂಬ ಸಹಾಯ ರಾತ್ರಿ 10:30ಗೆ ಫೋನ್ ಮಾಡಿ ಬೆಡ್ ಅರೇಂಜ್ ಮಾಡಿ ಆಕ್ಸಿಜನ್ ಎಲ್ಲ ವ್ಯವಸ್ಥೆ ಮಾಡಿ ಇದು ಮಾಡಿಕೊಟ್ರು. 305 ಬೆಡ್ ಮೇಲೆ ಇದುವರೆಗೂ ಅವರು ಅರೇಂಜ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೂ ಕಾಲ್ ಮಾಡಿದ ತಕ್ಷಣ ತುಂಬ ಅವರಿಂದ ಹೆಲ್ಪ್ ಆಗಿದೆ. ಇಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟು ಕೊಡ್ತಿದ್ದಾರೆ. ತುಂಬ ಅವರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ತುಂಬ ಧನ್ಯವಾದ. ಎವ್ರಿ ಟೈಮ್ ನಾವು ಕಾಲ್ ಮಾಡಿದಾಗೂ ಅವರು ಪ್ರತಿ ಸರಿ ಫೋನ್ಗೂ ರೆಸ್ಪಾನ್ಸ್ ಮಾಡಿದ್ದಾರೆ. TB ಸರ್ ಅವ್ರಿಗೂ ತುಂಬ ಧನ್ಯವಾದಗಳು. ನಾವು ಹತ್ರ ಪ್ರೈವೇಟ್ ಹಾಸ್ಪಿಟಲ್ಲಿ ಬಂದಿದ್ದೀವಿ. ಚಕ್ರ ಬಂದಿದೆ, ಕೋವಿಡ್-19 ಪಾಸಿಟಿವ್ ಬಂದಿದೆ. ಆಮೇಲೆ ನಮ್ಮ ಹತ್ರ ಹಣ ಇರಲಿಲ್ಲ. ಹಣ ಇದೆ, ಬೇರೆ ಕಡೆ ಹೋಗ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಕೇಳ್ತಾ ಇದ್ದಾರೆ. ವಿಶ್ವನಾಥ ಸರ್ಗೆ ಧನ್ಯವಾದಗಳು. ವಿಶ್ವನಾಥ್ ಅವರಿಗೆ ನಮಸ್ಕಾರ. ಉಚಿತ ಕೊಡಿಸಿದ್ದಕ್ಕೆ ಧನ್ಯವಾದ. ತದನಂತರ BT ವಿಶ್ವನಾಥ್ ರವರ ನೇತೃತ್ವದ ತಂಡ ಇವರನ್ನು ಸಂಪರ್ಕಿಸಿದವರಿಗೆ ಯಾವುದೇ ತೊಂದರೆಯಾದರೂ ಅದು ಕೋವಿಡ್ ರೋಗಿಗಳಿಗೆ ಉಚಿತ ಚಿಕಿತ್ಸೆ, ಬೆಡ್ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆ ಸೇರಿದಂತೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡಿಕೊಂಡು ಬಂದಿದ್ದಾರೆ. ಕಾಲೇಜಿಗೆ ಬಂದೆ. ಸುಮಾರು 20 ಜನ ಪೇಷಂಟ್ಸ್ಗೆ ನಾವು ಒಂದೇ ದಿನ ಇದು ಬಂತು, ಕೊರೋನಾ ಪಾಸಿಟಿವ್ ಬಂತು. ಅದರಿಂದ ನಾನು ನಮ್ಮ ಪ್ರಮೋದ್ ಅವ್ರ ಹತ್ರ ಬಂದು ಮಾತಾಡಿದೆ, ಈ ಥರ ಹಿಂಗಾಗಿದೆ ಸರ್ ಈ ಥರ ಅಂತಂದಾಗ ಅವರು ಸುಮಾರು ಪೇಷಂಟ್ಸು ಕೂಡ ನಾನು ಬಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಾಗ ಯಾರನ್ನೂ ಹೊರಗಡೆ ಕಳಿಸಿಲ್ಲ. ಅವರು ಸುಮಾರು ಪೇಷಂಟು ಕೂಡ ನಮ್ಮ ಕಡೆಯಿಂದ ಬಂದು ಪೇಷಂಟ್ಸ್ನ ಇದು ಮಾಡ್ತಿದ್ದಾರೆ. ಹಾಗೂ ಇಲ್ಲಿ MVJ ಕಾಲೇಜಲ್ಲಿ ಆತ್ಮೀಯರಾದ ಮೋಹನ್ ರವರಿಗೂ, ಧರಣಿ ಮೇಡಮ್ರವರಿಗೂ, ಹಾಗೆ ನಮ್ಮ ನೆಚ್ಚಿನ ಸ್ನೇಹಿತರಾದ ಪ್ರಮೋದ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ದೇನೆ. ಹಾಗೆ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಒಂದು ನರ್ಸಸ್ಗೂ ಹಾಗೂ ಪ್ರತಿಯೊಬ್ಬ ಡಾಕ್ಟರ್ಸ್ಗೆ, ಸ್ಟಾಫ್ ನರ್ಸಸ್ಗೆ, ಮತ್ತು ಆಮೇಲೆ ಆ್ಯಂಬುಲೆನ್ಸ್ ಡ್ರೈವರ್ ನಮ್ಗೆ ತುಂಬ ಮುಖ್ಯ. ಯಾಕಂದರೆ ಇಂಥ ಟೈಮಲ್ಲಿ ಎಲ್ಲಾದರೂ ಸ್ವಲ್ಪ ನಮಗೆ ತೊಂದರೆ ಆಗಿದ ತಕ್ಷಣ ಬರೋದೇ ನಮ್ಮ ಆ್ಯಂಬುಲೆನ್ಸ್ ಡ್ರೈವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನೊಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸುಮಾರು 8 ರಿಂದ 10 ಹಾಸ್ಪಿಟಲ್ಸ್ಗೆ ಹೋಗಿದ್ದೀನಿ. ಈ ದಿನ ಪೂರ್ತಿ ನಮ್ಮದು ಹಾಸ್ಪಿಟಲ್ ರೌಂಡಿಂಗ್ಸು. ಏನಂತಂದರೆ ಪ್ರತಿ ಹಾಸ್ಪಿಟಲ್ಸ್ ಹೋಗಿ ಬೆಡ್ಸ್ ಖಾಲಿ ಎಲ್ಲಿದೆ ನಮ್ಮ ಒಂದು ಪೇಷಂಟ್ಸ್ಗೆ, ನಮ್ಮ ಒಂದು ತಾಲೂಕಿನ ಜನತೆಗೆ ಬೆಡ್ ಎಲ್ಲಿ ಖಾಲಿ ಇದೆ ಅನ್ನೋದು ನಾನೊಂದು ಇವತ್ತು ಸರ್ವೆ ಮಾಡ್ಕೊಂಡ್ಬಂದು ಅವ್ರಿಗೆ ಬೆಡ್ ಅರೇಂಜ್ ಮಾಡಿಸ್ಕೊಡೋ ಒಂದು ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ. ನಾನು ನಮ್ಮ ತಂಡದ ಟೀಮ್ ಎಲ್ಲ ಹುಡುಗರಿಂದ ಈ ಕೆಲಸ ನಡೀತಾ ಇದೆ. ಇದನ್ನು ಎಲ್ಲ ಒಂದು ಡಾಕ್ಟರ್ಸು, ನರ್ಸಸ್ಸು ಮತ್ತು ಎಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಗಳು ತುಂಬ ಒಳ್ಳೊಳ್ಳೆ ಸೇವೆ ಮಾಡ್ತಾಯಿದ್ದಾರೆ. ನಿಮಗೆ ಈ ಸೇವೆ ಹೀಗೆ ಮುಂದುವರಿಲಿ. ಕಾರಣ ಮುಕ್ತ ಒಂದು ತಾಲೂಕು, ನಮ್ಮ ಹೊಸಕೋಟೆ ತಾಲೂಕು ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಲ್ಲರೂ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ, ಮತ್ತು ಡಿಸ್ಟೆನ್ಸ್ ಇರಲಿ, ನಿಮಗೆ ಸ್ಯಾನಿಟೈಸರ್ ಹಾಕ್ಕೊಂಡು ಒಂದು ಸ್ವಲ್ಪ ಆದಷ್ಟು ಒಂದು ಕರೋನಾ ಮುಕ್ತ ತಾಲೂಕು ಮಾಡೋಣ ಅಂತ ಎಲ್ಲ ಒಂದು ಸ್ನೇಹಿತರು ನಾನು ಕೇಳ್ಕೊಳ್ತಾ ಇದ್ದೀನಿ. ಈವರೆಗೂ ಹೊಸಕೋಟೆ ಸೇರಿದಂತೆ ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ 400ಕ್ಕೂ ಹೆಚ್ಚು ಜನರಿಗೆ ಬೆಡ್ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರುವ BT ವಿಶ್ವನಾಥ್ ರವರು ನಂತರ ರೋಗಿಗಳ ಆರೋಗ್ಯದ ಸ್ಥಿತಿಗತಿಗಳನ್ನು ತಿಳಿಯಲು ಖುದ್ದು ಅವರೇ ಆಸ್ಪತ್ರೆಗಳಿಗೆ ತೆರಳಿ ವೈದ್ಯರ ಬಳಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಎರಡನೇ ಅಲೆ ತುಂಬ ಭೀಕರವಾಗಿದೆ. ಮೊದಲನೇ ಇದು
ಲಾಸ್ಟ್ ಟೈಮ್ಗಿಂತ ಈ ಸರಿ ತುಂಬಾ ಅಧಿಕವಾಗಿದೆ. ಹಾಗೆ ನಮ್ಮ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಿಜಕ್ಕೂ ಅವರು ನೈಟ್ ಆ್ಯಂಡ್ ಡೇ ಕೆಲಸ ಮಾಡ್ತಿದ್ದಾರೆ. ನಮ್ಮ ಡಾಕ್ಟರ್ ಸುದೀಶ್ ಆರೋಗ್ಯರ ಆಗಿರ್ಬೋದು, ಇನ್ನು ಹಲವಾರು ಡಾಕ್ಟರ್ಸು ನೈಟ್ ಆ್ಯಂಡ್ ಡೇ ಕೆಲಸ ಮಾಡ್ತಿದ್ದಾರೆ. ಅವ್ರ ಮನೆ ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಒಂದು ಜನತೆಗೋಸ್ಕರ, ತಾಲೂಕಿನ ಜನತೆಗೋಸ್ಕರ ಕೋವಿಡ್ನ ತಾಲೂಕು ಮುಕ್ತ ಮಾಡಬೇಕಂತೇಳಿ ಹಗಲಿ ರಾತ್ರಿ ಶ್ರಮಿಸಿದ್ದಾರೆ. ಹಾಗೆ ಸ್ಟಾಫ್ ನರ್ಸ್ ಇರ್ಬೋದು, ಹಾಗೆ ನಮ್ಮ ಆ್ಯಂಬುಲೆನ್ಸ್ ಡ್ರೈವರ್ಸ್ ಇರ್ಬೋದು, ರಾತ್ರಿಯವರು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಒಂದು ಕಡೆಯಿಂದ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಗಳು ಸಲ್ಲಿಸಿದ್ದಾರೆ. ರಾಜ್ಯ ಆ್ಯಂಬುಲೆನ್ಸ್ ಅಂತೇಳಿ ನಮ್ಮ ಹಾಸ್ಪಿಟಲಲ್ಲಿ ಸರ್ವಿಸ್ ಕೊಡ್ತಿದ್ದಾರೆ. ಕೊರೋನಾ ಟೈಮಲ್ಲಿ ಸುಮಾರು ಜನಕ್ಕೆ ಉಚಿತವಾಗಿ ಆ್ಯಂಬುಲೆನ್ಸ್ ಒದಗಿಸ್ತಾ ಇದ್ದಾರೆ. ಬಡ ಜನತೆಗೆ ಯಾರಿಗಾದ್ರೂ ನನಗೆ ದುಡ್ಡಿಲ್ಲ ಅಂದ ತಕ್ಷಣ ಆ್ಯಂಬುಲೆನ್ಸ್ ಕೂಡ ಅವರು ಫ್ರೀಯಾಗಿ ಪ್ರೊಪ್ರೇಟರ್ ಆದ ನಮ್ಮ ನಾಗೇಶ್ ಆತ್ಮೀಯ ಸಹೋದರ ಫೋನ್ ಮಾಡಿದ ತಕ್ಷಣ ಇಂಥವ್ರು ಬಡವರು ಇದ್ದಾರಪ್ಪ ಅಂದ ತಕ್ಷಣ ಸರಿನ ಕಳಿಸ್ಕೊಡಿ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ರಾತ್ರಿಯಾಗಲೂ ಅವರೊಂದು ಟೀಮಲ್ಲಿ ಪುನೀತ್ ಮತ್ತು ಆಮೇಲೆ ಮಧು, ಕಿರಣ್ ಮತ್ತು ಸಂಜಯ್ ಅಂತ ಒಂದಿಷ್ಟು ಜನ ಹುಡುಗರು ರಾತ್ರಿಗಳು ಅವರು ದುಡಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಇಲ್ಲೇ ಹಿಂಜರಿಗಲ್ಲ. ಎಲ್ಲದಕ್ಕೂ ಮುಂದಕ್ಕೆ ಕೋವಿಡ್ ಇದೆ ಅಂತೇಳಿ ತುಂಬ ಭಯ ಬೀಳ್ತಾರೆ. ಆದರೆ ಈ ಒಂದು ಟೀಮಲ್ಲಿ ಯಾರೂ ಇಂಜರಿ ಅಲ್ಲ, ಎಲ್ಲದಕ್ಕೂ ನಾನು ಮುಂದೆ ಇರ್ತೀನಿ ಅಂತೇಳಿ ಪ್ರತಿಯೊಬ್ಬರಿಗೂ ಒಂದು ಹೆಲ್ಪ್ ಮಾಡ್ತಾ ಸುಮಾರು ಡಾಕ್ಟರ್ ವರರಾಜ್ ಹಾಗೂ ವೆಂಕಟೇಶ್ ಮಧು ಅಂತೇಳಿ 3 ಜನದಲ್ಲಿ ಈ ಒಂದು ಹಾಸ್ಪಿಟಲ್ನ ನಡೆಸ್ತಾ ಇದ್ದಾರೆ. ಬಡ ಜನತೆಗೆ, ಬಡ ರೋಗಿಗಳಿಗೆ ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಿದೆ. ಮತ್ತು ಹಾಗೆ ಇನ್ನೊಂದು ಕೋವಿಡ್ ಟೈಮಲ್ಲಿ ತುಂಬ ಜನಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಸುಮಾರು ಇಲ್ಲಿವರೆಗೂ ನಾನು ಕಮ್ಮಿ ಅಂದರೂ ಈ ಒಂದು ಹಾಸ್ಪಿಟಲ್ಗೆ ಒಂದು 80 ಜನ ಪೇಷಂಟ್ಸ್ಗೆ ನಾನು ಇಲ್ಲಿವರೆಗೂ ಬೆಡ್ ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಇವರು ಹೆಚ್ಚಾಗಿ ಹೊಸಕೋಟೆ ಪಟ್ಟಣದ ಎಂವಿಜೆ ಆಸ್ಪತ್ರೆ, ಸಿಲಿಕಾನ್ ಸಿಟಿ ಆಸ್ಪತ್ರೆ, ಹೊಸಕೋಟೆ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ಕೋವಿಡ್ ಪೀಡಿತರ ಚಿಕಿತ್ಸೆ ಸಹಾಯ ಮಾಡಿದ್ದು, ಆಸ್ಪತ್ರೆಯ ವೈದ್ಯರು ಈ ಬಗ್ಗೆ ತಿಳಿಸಿದ್ದು ಹೀಗೆ. 520 ಬೆಡ್ ಕೊಟ್ಟಿದ್ದೀವಿ. ಅದರಲ್ಲಿ HCU, ICU, ಜನರಲ್ 3 ಸೇರಿಸಿದ್ದೀವಿ. ಇವಾಗ ಸದ್ಯಕ್ಕೆ ಸ್ವಲ್ಪ ಆಕ್ಸಿಜನ್ ಕಡಿಮೆ ಇತ್ತು, ಇನ್ನೊಂದು ಟ್ಯಾಂಕ್ ಹಾಕ್ಸಿದ್ದೀವಿ ಇವಾಗ. ಸೊ ಇವಾಗ ನೋ ಪ್ರಾಬ್ಲಮ್ ಆನ್ ಆಕ್ಸಿಜನ್ ಆಲ್ಸೋ. ಎಸ್, ವೆಂಟಿಲೇಟರ್ ಸ್ವಲ್ಪ ಕಡಿಮೆ ಇರೋ 15 ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆದರೆ ಇನ್ನೂ ಒಂದು ಸ್ವಲ್ಪ ಸಿಗ್ಬೋದು ಇವಾಗ ಶಾರ್ಟ್ಲಿ. ಸಿಕ್ಕಿದ್ಮೇಲೆ ಇನ್ನೂ ICU ಪೇಷಂಟ್ಸ್ನ ತೊಗೊಳ್ತೀವಿ. ನಮ್ಮ ಕೈನಲ್ಲಿ ಎಷ್ಟು ಸಹಾಯ ಆಗುತ್ತೋ ಪೇಷಂಟ್ಗಳಿಗೆ ನಾವು ಮಾಡ್ತಾ ಇದ್ದೀವಿ ಸಹಾಯನ. ಈ ನಡುವೆ ನೀವು ನೋಡಿದ್ರೆ ಕೋವಿಡ್ 1 2 ತುಂಬ ಡಿಫ್ರೆನ್ಸ್ ಇದೆ. ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರ್ತಾ ಇದ್ದಾರೆ. ಆಲ್ ಬೆಡ್ಸ್ಗೆ ಆಕ್ಸಿಜನ್ ಬೇಕು. ಪಾಪ ಕಷ್ಟಪಡ್ತಾ ಇದ್ದಾರೆ ಪೇಷಂಟ್ಸು. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ಮೈ ಡಾಕ್ಟರ್ಸ್. ನಮ್ಮ ಡಾಕ್ಟರ್ಸ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು 23 ಬೆಡ್ಗೂ ಒಂದೊಂದು ಡಾಕ್ಟರ್ನ ಫಿಕ್ಸ್ ಮಾಡಿದ್ದೀವಿ, ಒಂದೊಂದು ಶಿಫ್ಟ್ಗೂ, ಸೊ ದಟ್ ಅವ್ರು ಒಳ್ಳೆ ಕೇರ್ ಕೊಡಲಿ ಅಂತ. ನರ್ಸಸ್ ಇದ್ದಾರೆ. ಸ್ವಲ್ಪ ಶಾರ್ಟೇಜ್ ಹೌಸ್ ಕೀಪಿಂಗೂ, ವಾರ್ಡ್ ಬಾಯ್ಸ್, ವಾರ್ಡ್ ಗರ್ಲ್ಸ್ ಆಯಿತು. ಅವ್ರಿಗೂ ಇವಾಗ ಹೊಸ ಕಂಪನಿ ತಂದು ಮಾಡಿಸ್ತಾ ಇದ್ವಿ. ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ನಮ್ಮ ಚೇರ್ಮನ್ ಸಾಹೇಬ್ರ ಕಡೆಯಿಂದ ನಮ್ಗೆ ಏನೇನು ಬೇಕು ಎಲ್ಲ ಕೊಡಿಸಿದ್ದಾರೆ. ಇವಾಗ ನೆಕ್ಸ್ಟ್ ಆಕ್ಸಿಜನ್ ಪ್ಲಾಂಟ್ ಹಾಕ್ತಾ ಇದ್ವಿ ನಾವೇ, ಯಾಕಂದರೆ ಆಕ್ಸಿಜನ್ ಕಷ್ಟ ಆಗ್ತಾಯಿತ್ತು ಅಂದ್ಬಿಟ್ಟು ಟ್ಯಾಂಕ್ ತರಿಸಿದ್ರಿ. ಇವಾಗ ನಾವು ಹೊಸ ಆಕ್ಸಿಜನ್ ಪ್ಲಾಂಟ್ನೇ ನಾವೇ ಹಾಕ್ಬಿಡ್ತಾ ಇದ್ವಿ, ಸೊ ದಟ್ ನಮ್ಗೆ ಆಕ್ಸಿಜನ್ ತಾಪತ್ರೆ ಇಲ್ಲ ಅಂದ್ಬಿಟ್ಟು. ಈಗ ಈ ಕೊರೋನಾ ಕಾಲದಲ್ಲಿ ಮೊದಲ ಅಲೆ ಏನಿತ್ತು ಅದನ್ನು ನಾವು ಒಂದು ಚಾಲೆಂಜ್ ಆಗಿ ತಗೊಂಡು ಸೂಕ್ತವಾಗಿ ನಿರ್ವಹಣೆ ಮತ್ತು ನಿಭಾಯಿಸಿ ಒಂದು ಹಂತಕ್ಕೆ ಅದನ್ನು ನಿಯಂತ್ರಣಕ್ಕೆ ತಂದಿದ್ವಿ ಅಂತ ಅಂದ್ಕೊಳ್ತಾ ಇರೋ ಮಟ್ಟಿಗೆ ಎರಡನೇ ಅಲೆ ಬಹಳ ಅಬ್ಬರದಿಂದ ಮತ್ತು ಅತಿ ಭೀಕರವಾಗಿ ನಮ್ಮ ಮುಂದೆ ಕಾಣ್ತಾ ಇದೆ. ಇದನ್ನು ಎದುರಿಸೋಕೆ ನಮ್ಮ ಎಲ್ಲ ವೈದ್ಯಕೀಯ ತಂಡದವರು, ಶುಶ್ರೂಷಕರವರು, ಸಹಾಯಕ ವರ್ಗದವರು ತಮ್ಮ ಜೀವನವನ್ನು ಪಣತೊತ್ತಿ ಇಟ್ಟು ಇದನ್ನು ಸರ್ವೋಪರಿಯಾಗಿ ಪರಿಗಣಿಸಿ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದಾಗ್ಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೊರೋನಾ ರೋಗಿಗಳು ನಮ್ಮ ಆಸ್ಪತ್ರೆಯತ್ತ ಧಾವಿಸ್ತಾ ಇರೋದ್ರಿಂದ ನಮ್ಮ ಏನು ಮೂಲಭೂತ ಸೌಕರ್ಯಗಳೇನಿರುತ್ತವೆ ಅದೆಲ್ಲ ತುಂಬ ಬೇಗ ಕ್ಷೀಣಿಸ್ತಾ ಹೋಗ್ತವೆ. ಅದಕ್ಕಾಗಿಯೂ ನಮ್ಮ ಆಡಳಿತ ಮಂಡಳಿಯು, ನಮ್ಮ ಚೇರ್ಮನ್ ಸಾಹೇಬರಾಗಿರ್ಬೋದು, CEO ಮಾಡಬೇಕಾಗಿರ್ಬೋದು, ಇದಕ್ಕೆ ಸೂಕ್ತವಾದ ಎಲ್ಲ ನೆರವನ್ನು ಸತತವಾಗಿ ಒದಗಿಸ್ತಾ ಇದ್ದಾರೆ.
ಕೋವಿಡ್ 2ನೇ ಅಲೆ ಜನರನ್ನು ಹಿಂಸಿಸುತ್ತಿರುವ ಸಮಯದಲ್ಲಿ ಎಂಟಿಬಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಅಧ್ಯಕ್ಷರಾದ ಬಿಟಿ ವಿಶ್ವನಾಥ್ ರವರ ಕೋವಿಡ್ ಪೀಡಿತರ ನೆರವಿಗೆ ನಿಂತಿರುವುದರಿಂದಾಗಿ ಹೊಸಕೋಟೆ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ.